ಸುಬ್ಬಣ್ಣ ನಾಯ್ಕ ಪಡೆಕುಂಜ, ಪದ್ಮನಾಭರೈ, ವಿಠಲ್ ಶೆಟ್ಟಿ, ದಿವಂಗತ ವಿಠಲ್ ಶೆಟ್ಟಿ ಇಂಥ ಪೂರ ಜನ ಹಿರಿಯರ ನಾಟವನ್ನು ಸೇರೊಂದು ಈ ಒಂದು ಗಣೇಶೋತ್ಸವ ಸಮಿತಿ ಶುರುವಾದ 5 ಪಕ್ಕೈತೆ ಪೂರ ಮುಗಿದಲ್ಲ ಇತ್ತದ ಟ್ರಸ್ಟ್ ಮತ್ತು ಗಣೇಶೋತ್ಸವ ಸಮಿತಿದ ಪದಾಧಿಕಾರಿಗಳ ಸೇರೊಂದು ಎಡ್ಡ ರೀತಿಯಲ್ಲಿ 30 ವರ್ಷ ಮಟ್ಟ ಈ ಕಾರ್ಯಕ್ರಮವನ್ನು ಮೂರ್ದಾಕಲ ಸಹಕಾರ ಮಾಡ್ಕೊಂಡು ನಿರಂತರವಾದ ಹೂವೇ ಒಂಜಿ ಇಜ್ಜದು ವಿಡಿಯೋ ಮೂರ್ದಾಕಲೆಲ್ಲ ಹೆಲ್ಪ್ ಆಗ್ಲೇಕ ಕನ್ನಡ ಕ್ಯಾಂಪ್ ಅಂಚನೆ ಇನ್ನಿತರ ಸೇವಾ ಚಟುವಟಿಕೆ ಹೊಂದೋದು ಇತ್ತೆ ಎಂಟು ಈ ಸರ್ತಿ ಒಂಜಿ ಐಕ್ಯನ ಸ್ವಂತ ಕಟ್ಟಡ ಕೊಡೋದು ಒಂದು 30-40 ಸೆನ್ಸ್ ಜಾಗೆಯನ್ನು ಖರೀದಿ ಬಂದದ್ದು ಮಾಧವ ಮಾವೇರು ಆದರೆ 5 ಸೆನ್ಸ್ ಜಾಗೆಯನ್ನು ಫ್ರೀ ಬಿಡ್ತೇವೆ ಮತ್ತು ಎಂಟ್ಲಿಗೆ ನಮ್ಮ ಈ ವಿಪುಲ ರೇಟಲ್ಲ ಇಂಗ್ಲೆ ವ್ಯವಸ್ಥೆ ಆಗ್ಲಿಕ್ಕೆ ಮತದಾರ ಇಂಗ್ಲೆ ಒದಗಿಸದೆ ಇಂಥ ಕೆಲಸ ಕಾರ್ಯ ಯಾವುದು ಎಲ್ಲ ಈ ಸೋಮವಾರ 15ನೇ ತಾರೀಕಿಗೆ ಆಯ್ತು ಶಿಲಾನ್ಯಾಸ ಕಾರ್ಯಕ್ರಮ ನಡೆಸೋದು ಕೂಳೂರು ಕನ್ಯಾ ಹೇರಂಬ ಇಂಡಸ್ಟ್ರಿ ಲಿಮಿಟೆಡ್ ಮುಂಬೈ ಅಧ್ಯಕ್ಷರು ಮತ್ತು ಆಡಳಿತ ನಿರ್ದೇಶಕರು ಕೆಮಿನೋ ಫಾರ್ ಮುಂಬೈ ಬೇರ್ನ ದಿವ್ಯ ಹಸ್ತೋಡು ಹಾಗೆ ಕೆಸರುಗಲ್ಲು ಬಣ್ಣ ಅಂಜನೆ ದೀಪೋಜ್ವಲನ ಪ್ರಭಾಕರ್ ಭಟ್ ಕಲ್ಲಡ್ಕ ಹರೀಶ್ ಶೆಟ್ಟಿ ಮತ್ತು ನಮ್ಮ ಸಂಸದರು ಶಾಸಕರು ಕೂಡ ಸೇರಿದು ಈ ಕಾರ್ಯಕ್ರಮ ಭಾರಿ ವಿಜೃಂಭಣೆ ನಡೆಯುವಂಥದ್ದು ಪೂರ ಎಲ್ಲ ಹಿರಿಯಕ್ಕಲ ಸಹಕಾರ 30 ವರ್ಷ ತುಂಬ ಸ್ಟಾರ್ಟ್ ಮಾಡ್ತಾರೆ ಅಗ್ಲ ಆ ಕಾರ್ಯಕ್ರಮ ಆಗಿ ಮಂಕುಜರ್ನ ಇನ್ನು ಎಂಟ್ಲಗೆ ಯೋಗ ಇದ್ದಾಳೆ ಆ ಯೋಗ ಭಾಗ್ಯ ಎಂಟ್ಲಗೆ ಇದು ಮೂಡ್ದು ಆಗ್ತದೆ ಅವೆಲ್ಲ ಹಿರಿಯರಿದ್ದಾಗ ಆ ಯೋಗ ಭಾಗ್ಯ ಮೂಡ್ದು ಅಲ್ಲಿ ಎಂಟ್ಲಗೆ ಸಮಿತಿದಾಗಲೂ ಕೂಡ ಭಾರಿ ಸಂತೋಷದ ವಿಷಯ. ಸಾರ್ವಜನಿಕರಿಗೆ ಬೇರೆ ಬೇರೆ ಒಂದು ಸಹಾಯಧನ ಮಾಡುವಂಥದ್ದು ಪ್ರತಿ ವರ್ಷ ಕೂಡ ಒಂದು ಸಣ್ಣ ಕಡು ಬಡವರಾಗಿರ್ತಕ್ಕಂಥ ಒಂದು ಫ್ಯಾಮಿಲಿಗೆ ಒಂದು 10,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಕೂಡ ಈ ಟ್ರಸ್ಟ್ ಮುಖಾಂತರ ನಾವು ಮಾಡಿದ್ದೇವೆ ಪ್ರತಿ ವರ್ಷ. ಸುಮಾರು 10,000 3 ಜನಕ್ಕೆ ನಾವು ಕೊಡ್ತಾ ಇದ್ದೇವೆ ವರ್ಷಕ್ಕೆ. 30,000 ಅಂದರೆ ಅದು ಸಾಮಾಜಿಕ ಕಳಕಳಿರ್ತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಅದಲ್ಲದೆ ನಾವು ಉಚಿತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಕೂಡ ಮಾಡುವಂಥ ಕಾರ್ಯಕ್ರಮ ಕೂಡ ಈ ಟ್ರಸ್ಟ್ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ನಮ್ಮ ಉದ್ದೇಶ ಹಾಗೆ ಸಾರ್ವಜನಿಕ ಮೂಲಭೂತ ಸೌಕರ್ಯವನ್ನು ಕೊಡುವಂಥ ಕೆಲಸ ಕಾರ್ಯದ ಉದ್ದೇಶದಿಂದ ಟ್ರಸ್ಟನ್ನು ನಾವು ಮಾಡಿ ಆ ಟ್ರಸ್ಟಲ್ಲಿ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಪ್ರತಿ ವರ್ಷ ವಿದ್ಯುನ್ಮನೆಯಿಂದ ಗಣೇಶೋತ್ಸವ ಕಾರ್ಯಕ್ರಮ ಆಗುವಂಥದ್ದು. ಅದರ ಜೊತೆ ಕೂಡ ನಾವು ಆ ಟ್ರಸ್ಟ್ ಮುಖಾಂತರ ಬಡವರಿಗೆ ಒಂದು ಏನು 30,000 ನಾವು ಬಜೆಟ್ ಇಟ್ಟುಕೊಂಡಿದ್ದೇವೆ. ಇಲ್ಲಿ ಮುಂದಿನ ಸಂದರ್ಭದಲ್ಲಿ ಹೆಚ್ಚಿನ ಬಜೆಟನ್ನು ಕೂಡ ಮಾಡಿ ಬಡವರಿಗೆ ಕೊಡುವಂಥ ಕೆಲಸ ಕಾರ್ಯವನ್ನು ಈ ಟ್ರಸ್ಟ್ ಮುಖಾಂತರ ಮಾಡ್ತಾ ಹೇಳಲಿಕ್ಕೆ ನಿಮ್ಮ ಹತ್ರ ಸಂತೋಷ ಆಗ್ತಾ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.